ಇವತ್ತು ಬೀಜ ಬಿತ್ತನೆ ಕೆಲಸವನ್ನು ಆರಂಭ ಮಾಡಿದ್ದಾರೆ. ಸುಮಾರು 2 ಎಕರೆ ಜಾಗೆಯಲ್ಲಿ ಈ ಬಿತ್ತನೆ ಕಾರ್ಯ ಇವತ್ತು ಆರಂಭಗೊಂಡಿದೆ. ನಿನ್ನೆ ಕೂಡ ಸುಮಾರು 16 ಕ್ವಿಂಟಾಲ್ ಅಕ್ಕಿಯನ್ನು ಇದರಿಂದ ನಡೆಯುವಂಥ ಕಳೆದ ವರ್ಷ ಆಗಿದೆ. ಈ ವರ್ಷವೂ ಬೀಜ ಬಿತ್ತನೆ ಕೆಲಸವನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಎಲ್ಲ ಆಡಳಿತ ಮಂಡಳಿಯವರಿಂದ ನಾವು ಸೇರಿ ಮಾಡಿದ್ದೇವೆ. ಗೋಶಾಲೆಗೆ ಕೂಡ ಭೇಟಿಯನ್ನು ಮಾಡಿದ್ದೇವೆ. ಮಾಲಿಂಗೇಶ್ವರ ದೇವರ ದಯದಿಂದ ಈ ಭಾಗದ ಜನರ ಆಶೀರ್ವಾದದಿಂದ ಇವತ್ತು ನಾನು ಶಾಸಕನಾಗಿ ಬಂದಿದ್ದೇನೆ. ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ನಾನು ಚಿಕ್ಕಂದಿನಿಂದ ನಾನು 8ನೇ ಕ್ಲಾಸಿಗೆ ಹೋಗುವನಿಂದ ಇವತ್ತಿನವರೆಗೂ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ನಾನು ಅಂಗನವಾಡಿಯಿಂದ ಯಾವತ್ತು 8ನೇ ಕ್ಲಾಸಿಗೆ ಜೂನಿಯರ್ ಕಾಲೇಜಿಗೆ ಬರ್ತಾ ಇದ್ದೆ. ಪ್ರತಿ ದಿವಸ ಆ ಕಡೆಯಿಂದ ಬಸ್ ಇருந்து ದೇವಸ್ಥಾನದ ಒಳಗೆ ಹೋಗಿ ಆನಂತರ ಕಾಲೇಜಿಗೆ ಶಾಲೆಗೆ ಹೋಗುವಂಥ ಒಂದು ಹಿಂದಿನ ವಿಚಾರವನ್ನು ಮಾಡಿ ಇವತ್ತು ನಮ್ಮ ಕಡೆಯಿಂದ ನನಗೆ ಮಾಲಿಂಗೇಶ್ವರ ಆಶೀರ್ವಾದ ಮಾಡಿದ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿದ್ದೆ. ಸುಮಾರು 50 ಕೋಟಿ ರೂಪಾಯಿಯಲ್ಲಿ ಇಲ್ಲೇ ಒಂದು ಮಾಸ್ಟರ್ ಪ್ಲ್ಯಾನ್ಗೆ ಆಯೋಜನೆಯನ್ನು ಮಾಡಿದ್ದಾರೆ. ಆದರೆ ಅದು ಮುಂದುವರಿಲ್ಲ. ಇಲ್ಲಿ ಪ್ಲ್ಯಾನ್ ಮಾಡಿ ಇಲ್ಲೇ ಇದೆ ಹೊರತು ಅದು ಮುಂದಿನ ಹಂತಕ್ಕೆ ಹೋಗಲಿಲ್ಲ. ಮುಂದಿನ ದಿವಸಗಳಲ್ಲಿ ಈ ದೇವಸ್ಥಾನಕ್ಕೆ ಇಲ್ಲಿ ನನಗೆ ಗೊತ್ತಿರುವ ಪ್ರಕಾರ ಸ್ವಚ್ಛತೆಗೆ ಅಂದರೆ ಟಾಯ್ಲೆಟುಗಳ ವ್ಯವಸ್ಥೆ ಸುಸಜ್ಜಿತವಾಗಿ ನಾನು ಇಲ್ಲಿಂದ ಬಂದಿದ್ದೆ. ಬರುವಾಗ ಟಾಯ್ಲೆಟುಗಳ ವ್ಯವಸ್ಥೆ, ಜನರಿಗೆ ಬರುವಂಥ ವ್ಯವಸ್ಥೆ ಈ 50 ಕೋಟಿಯಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡಿ, ಇಲ್ಲದಿದ್ದರೆ ಒಂದೊಂದು ಸರಕಾರಗಳು ಬರುವಾಗ, ಒಂದೊಂದು ಆಡಳಿತ ಬರುವಾಗ ದೇವಸ್ಥಾನದಲ್ಲಿ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕೆಲಸವನ್ನು ಮಾಡುವ ಬದಲು ಯಾವುದೇ ಜನ ಬರಲಿ, ಯಾವುದೇ ಆಡಳಿತ ಬಂದರೂ ಮಾಸ್ಟರ್ ಪ್ಲ್ಯಾನ್ ಮಾಡಿದರೆ ಅದರ ಮುಖಾಂತರ ಮಾಡಿದರೆ ಎಲ್ಲ ಜನರಿಗೆ ಅದು ಸಹಕಾರಿಯಾಗ್ತದೆ. ಆ ಪ್ರಕಾರ ಫಸ್ಟ್ ನಾವು ಮಾಸ್ಟರ್ ಪ್ಲ್ಯಾನನ್ನು ಫ್ರೀಸ್ ಮಾಡಿ ದೇವಸ್ಥಾನ ಅಭಿವೃದ್ಧಿಯಲ್ಲಿ ಅದು 50 ಕೋಟಿ ಆಗಲಿ, ಅದು 75 ಕೋಟಿ ಆಗಲಿ, ಏನೋ ಅದನ್ನು ಆದ್ಯತೆ ಮೇರೆಗೆ ತಗೊಂಡು ಅದನ್ನು ಮಾಡುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ಭಕ್ತರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಇಲ್ಲಿ ಬಂದರೆ ಎಲ್ಲ ರೀತಿಯ ವ್ಯವಸ್ಥೆಗಳು ಮುಂದಿನ ದಿವಸಗಳಲ್ಲಿ ಸಿಗಬೇಕು. ಈಗ ಧರ್ಮಸ್ಥಳದ ಮಾದರಿಯಲ್ಲಿ ಅಲ್ಲಿ ರೂಮಿನ ವ್ಯವಸ್ಥೆ ಇದೆ. ಭಕ್ತರಿಗೆ ಬಂದು ಬೇರೆ ಬೇರೆ ಕಡೆಯಲ್ಲಿ ಬಂದವರಿಗೆ ಇಲ್ಲಿಯೂ ಕೂಡ ಅಂಥ ರೂಮಿನ ವ್ಯವಸ್ಥೆಗಳನ್ನೆಲ್ಲ ಜೋಡಣೆ ಮಾಡಿಕೊಂಡು ಬೇರೆ ಕಡೆಯಿಂದ ಭಕ್ತಾದಿಗಳಿಗೆ ಕಡಿಮೆ ದರದಲ್ಲಿ ಇಲ್ಲಿ 1 ದಿವಸ 2 ದಿವಸ ನಿಲ್ಲುವಂಥ ವ್ಯವಸ್ಥೆಗಳು ಕೂಡ ಆಗಬೇಕಂತ ನನ್ನ ಮನಸ್ಸಿನಲ್ಲಿ ಇದೆ. ಆ ರೀತಿಯಲ್ಲಿ ಮುಂದಿನ ವ್ಯವಸ್ಥೆಗಳನ್ನು ಎಲ್ಲ ಆಡಳಿತ ಮಂಡಳಿಯಲ್ಲಿ ನಮ್ಮ ಅಧಿಕಾರಿ ವರ್ಗದಲ್ಲಿ ಚರ್ಚೆ ಮಾಡಿ ಆದ್ಯತೆಯಲ್ಲಿ ಮಾಡುವಂಥ ಕೆಲಸವನ್ನು ಮುಂದಿನ ದಿವಸದಲ್ಲಿ ಮಾಡ್ತೀವಿ. 2021ರಲ್ಲಿ ಅಡಿಲು ಗದ್ದೆ ಅಭಿಯಾನ ಮಾಡಿದ್ರು. ಸೊ ಅದನ್ನು ಈ ಸಲ ಏನಾದರೂ ಮುಂದುವರಿಸುವ ನಿಟ್ಟಿನಲ್ಲಿ ನೀವೇನಾದರೂ ಪ್ರಯತ್ನ ಮಾಡ್ತೀರಾ? ಮುಂದಿನ ಯಾರೆಲ್ಲ ಯಾವ ರೀತಿಯ ಒಳ್ಳೆಯ ಕೆಲಸಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೆ ಅದನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತೀವಿ. ಅಂದರೆ ಇದು ಈ ಥರ ಮಾಡಿದರೆ ಜನಗಳಿಗೆ ಒಂದು ಸ್ಫೂರ್ತಿ ಕೊಟ್ಟಂತೆ ಆಗ್ತದೆ. ಎಷ್ಟೋ ಕಡೆ ಹಡಿಲು ಬಿದ್ದಂಥ ಗದ್ದೆಗಳಿದೆ. ಇದನ್ನು ಕೃಷಿ ಇಲಾಖೆ ಕೂಡ ನೋಡಿ, ಉಡುಪಿಯಲ್ಲಿ ತುಂಬ ಗದ್ದೆಯನ್ನು ಅವರು ಒಂದು ಟ್ರಸ್ಟ್ನ ಮುಖಾಂತರ ಕೃಷಿ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಯಾರಾದರೂ ಅಂಥ ಟ್ರಸ್ಟ್ಗಳಿದ್ದರೆ ಅಂಥ ಕೃಷಿ ಇಲಾಖೆಯವರ ಜೊತೆ ಸೇರಿಕೊಂಡು ಅದನ್ನು ಮಾಡಿದರೆ ಅದು ಒಂದು ಪೂರಕವಾದ ವ್ಯವಸ್ಥೆ ಆಗ್ತದೆ. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಅಲಂಕಾರವಾಗಿಸಲು ನೂತನ ಡಿಸೈನ್ಗಳುಳ್ಳ ಫರ್ನಿಚರ್ಗಳು ಈಗ ಫ್ಯಾಕ್ಟರಿ ಬೆಲೆಯಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ಪ್ರವರ್ತನೆ ಆರಂಭಗೊಂಡಿದೆ. ವಾರ್ಡ್ರೋಬ್ಗಳು, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟ್ಗಳು, ಕಿಚನ್ ಡೈನಿಂಗ್ ಸೆಟ್ಗಳು, ಸ್ಟಡಿ ಟೇಬಲ್ ಗಳಂತಹ ಮುಂತಾದ ಎಲ್ಲ ರೀತಿಯ ಫರ್ನಿಚರ್ ಈಗ ಫ್ಯಾಕ್ಟರಿ ಬೆಲೆಗೆ. ಕನಸಲು ಇಲ್ಲದಂತಹ ಈ ರಿಯಾಯಿತಿ ಬೆಲೆ ಪ್ರಯೋಜನ ಪಡಿಸಿಕೊಳ್ಳಲು ಸಂದರ್ಶಿಸಿ ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಾಹಿಮ್ಸ್ ಕಾಂಪ್ಲೆಕ್ಸ್, ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.